ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಅಡುಗೆ ಅನ್ನೋದು ಒಂದು ಕಲೆ. ಈ ಕಲೆಯಲ್ಲಿ ಪರಿಣತಿ ಬೇಕು ಅಂತ ಹೇಳಿದರೆ ಪ್ರತಿನಿತ್ಯವೂ ಕೂಡ ಅಭ್ಯಾಸ ಮಾಡ್ತಲೇ ಇರಬೇಕು. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿ. ಹಾಗೇ ಸುಮ್ಮನೆ ಅಡುಗೆ ಮಾಡ್ತೀನಿ ಅಂತ ಹೇಳಿದರೆ ಅದು ಬರೀ ಅಡುಗೆ ಆಗೋಗುತ್ತೆ. ಆದರೆ ಕಲಾತ್ಮಕವಾಗಿ ನಾವು ಯಾವುದೇ ಅಡುಗೆ ಮಾಡಿದ್ರೆ ಕೂಡ ಅದು ಕಲೆ ಅನಿಸ್ಕೊಳ್ಳುತ್ತೆ. ಅದೇ ರೀತಿ ಪ್ರತಿದಿನವೂ ಕೂಡ ಬೇರೆ ಬೇರೆ ಅತಿಥಿಗಳು ಬಂದು ಅವರ ಕೈ ರುಚಿಯನ್ನು ನಮಗೆ ತೋರಿಸ್ಕೊಡ್ತಾನೆ ಇದೆ. ಇದೆಲ್ಲವೂ ಸಾಧ್ಯ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸಭಿರುಚಿ ಕಾರ್ಯಕ್ರಮದಲ್ಲಿ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕಿ, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಕಾಮತ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ಲರ್ಸ್. ಮಹಿಳೆಯರಿಗೆ ಬೇಕು ಅಂತ ಹೇಳಿದ್ರೆ ವಿಭಿನ್ನ ರೀತಿಯಾದಂಥ ಜ್ಯುವೆಲ್ರಿ ಎಲ್ರಿಗೂ ಕೂಡ ಇಷ್ಟ. ಇವೆಲ್ಲವೂ ದೊರೆಯುತ್ತೆ ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು. ಇದರಲ್ಲಿ ಪ್ರತಿನಿತ್ಯವೂ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ತಟ್ಟೆ ಮೇಲೆ ಹಾಗೆ ಬಡಿಸ್ತಾ ಇರಬೇಕು ಅಂತ ಹೇಳಿದರೆ, ಅದು ಕೂಡ ಕಲಾತ್ಮಕವಾಗಿ ಬಡಿಸ್ಬೇಕು ಅಂತ ಹೇಳಿದರೆ ಅದಕ್ಕೆ ಪ್ರಾಕ್ಟೀಸ್ ಬೇಕು ಅಂತ ಆಗಲೇ ಹೇಳಿದೆ. ಈ ಒಂದು ಪ್ರಾಕ್ಟೀಸನ್ನು ಪ್ರತಿನಿತ್ಯವೂ ಮಾಡಿಕೊಂಡು ಪರಿಣಿತಿಯನ್ನು ಹೊಂದ್ಕೊಂಡಿರುವಂಥವರು ಮಹಿಳೆ ಅಲ್ಲ, ಶೆಫ್ ಆದಂಥ, ಅದರಲ್ಲೂ ಕೂಡ ಸೀನಿಯರ್ ಶೆಫ್ ಆದಂತಹ ಶೆಫ್ ಕೀರ್ತನ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಕೀರ್ತನ್. ಹೇಗಿದ್ದೀರಿ? ಸೊ ಕೀರ್ತನ್ ಅಂತಾನೆ ಹೇಳೋ ಆಗಿಲ್ಲ, ಶೆಫ್ ಕೀರ್ತನ್ ಅಲ್ವಾ? ಸೊ ಆ ಒಂದು ಡೆಸಿಗ್ನೇಷನ್ ಏನೋ ಒಂದು ಕೇಳೋದಕ್ಕೂ ಚೆನ್ನ. ಅದು ಕೇಳ್ತಾ ಇರುವಾಗಲೇ ಅನ್ಸುತ್ತೆ, ಹಾ ಇವರು ಅಡುಗೆಯಲ್ಲಿ ನಾವೇನಾದ್ರೂ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಜಾಗ್ರತೆಯಲ್ಲಿ ಮಾತಾಡ್ಬೇಕು ಅಂತೇಳಿ, ಅಲ್ವಾ? ಆತರ ಏನಿಲ್ಲ, ಎಲ್ಲರ ಹತ್ರ ಸಹ ವಿದ್ಯೆ ಇರ್ತದೆ. ನಿಮ್ಮ ಹತ್ರ ಸಹ ನಾನು ಕಲಿತೇನೆ, ನನ್ನ ಹತ್ರ ಸಹ ವಿದ್ಯೆ ಇರೋದು ಕಲಿಸ್ತೇನೆ. ಸೊ ಇಟ್ಸ್ ಈಕ್ವಲ್ ಶೇರಿಂಗ್ ಬರ್ತದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಹೇಗೆ ಬಂತು ನಾನೊಂದು ಶೆಫ್ ಆಗಬೇಕು ಅಂತ ಹೇಳಿ? ಸೊ ನಾನು ಚೈಲ್ಡ್ಹುಡಲ್ಲಿ ನನ್ನ ಅಜ್ಜಿ ಜೊತೆ ನಾನು ಕುಕ್ ಮಾಡ್ತಾ ಇದ್ದೆ. ಸೊ ಮೈ ಗ್ರ್ಯಾಂಡ್ ಫಾದರ್ ಇಸ್ ಅ ಹೋಟೆಲಿಯರ್. ಸೊ ಕೊಯಂಬತ್ತೂರಲ್ಲಿ ಅವ್ರು ಹೋಟೆಲ್ ಇಟ್ಟಿದ್ರು. ಸೊ ಅದಾದ್ಮೇಲೆ ನಮ್ದು ಹಂಗೇನೆ ಮನೆಯಲ್ಲಿ ಫಂಕ್ಷನ್ಸ್ ಎಲ್ಲ ಆಗ್ತಾ ಇತ್ತು. ಬ್ಯಾಕ್ ಎಂಡ್ ಏರಿಯಾದಲ್ಲಿ ಸ್ಟಾರ್ಟ್ ಮಾಡಿದೆ ವರ್ಕ್ ಮಾಡಲಿಕ್ಕೆ. ಸೊ ಹಾಗೆ ಇಂಟ್ರೆಸ್ಟ್ ಆಯಿತು ಮತ್ತು ಡಿಪ್ಲೊಮಾ ಇನ್ ಸಿವಿಲ್ ಜಾಯಿನ್ ಮಾಡಿದೆ. ಅಷ್ಟೊಂದು ಇಂಟ್ರೆಸ್ಟ್ ಆಗಲಿಲ್ಲ ಮತ್ತು ಐ ಜಾಯಿನ್ ಕಲಿನರಿ ಆರ್ಟ್ಸ್. So that's my life story. So ಇದೀಗ ಎಷ್ಟು ಟೈಮ್ ಇಂದ ನೀವು ಈ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದೀರಾ? So almost 7 years ಆಯ್ತು. ನಾನು 7 years ಆಯ್ತು. ಓಕೆ. ಸೊ ನೀವು ಲೀಲಾ ಪ್ಯಾಲೇಸ್ ಅಲ್ಲಿ? ಲೀಲಾ ಪ್ಯಾಲೇಸ್ ಈಗ ರೈಟ್ ನೌ ಐ ಆಮ್ ಇನ್ ಗ್ಲೆನ್ಸ್ ಬೇಕ್ ಹೌಸ್. ಓಕೆ. ಇದು ಬೇಕಿಂಗ್ ಮಾತ್ರ? ಸೊ ಇಟ್ಸ್ ಅ ಕಾಂಟಿನೆಂಟಲ್ ಅಂಡ್ ಬೇಕಿಂಗ್ ರೆಸ್ಟೋರೆಂಟ್. ಇದು ಈಗ ಮೈಸೂರಲ್ಲಿ ಓಪನ್ ಆಗ್ತಾ ಇದೆ ಹೊಸದು. ಸೊ ಬೆಂಗಳೂರಲ್ಲಿ 5 ಬ್ರಾಂಚಸ್ ಇದೆ. ಸೊ ಆಲ್ಮೋಸ್ಟ್ ದೇ ಆರ್ ಟಾಪಿಂಗ್ ದ ಚಾರ್ಟ್ ಇನ್ ಬೆಂಗಳೂರು ಮಾರ್ಕೆಟ್. ಓಕೆ. ಸೊ ನಮ್ಗೆ ಇವತ್ತು ಬೇಕಿಂಗ್ ಹೇಳ್ಕೊಡ್ತೀರಾ, ಕುಕ್ಕಿಂಗ್ ಹೇಳ್ಕೊಡ್ತೀರಾ? ಸೊ ನಾವು ಇವತ್ತು ಕುಕ್ಕಿಂಗ್ ಮಾಡುವ. ಸೊ ಬೇಕಿಂಗ್ ಟೇಕ್ಸ್ ಟೈಮ್. ಸೊ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್, ವಿಲ್ ಕುಕ್. ಓಕೆ. ಸೊ ಇವತ್ತು ನಾವು ಕ್ರೆಮ್ ದಿ ಫಂಗೈ ಮತ್ತು ಕೊಲಂಬಿಯನ್ ಸಾಸೇಜ್ ಪಾಸ್ತಾ ಮಾಡುವ. Creme de fungi. Fungi is fungus, basically a family of mushroom. So mushroom soup ಮಾಡುವ and Colombian sausage ಇದೆ. ಸೊ ಅದರದ್ದು ಪಾಸ್ತಾ ಮಾಡುವ, ಬೆಶಮೆಲ್ ಪಾಸ್ತಾ ಮಾಡುವ. ವೆರಿ ನೈಸ್. ಸೊ ಎಲ್ಲ ಕಾಂಟಿನೆಂಟಲ್ ಡಿಶಸ್ ಅದರಲ್ಲೂ ಕೂಡ. ಸೊ ನೀವು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಮಶ್ರೂಮ್ ಸೂಪ್ ಇದ್ರೆ ಕ್ರೀಮ್ ಆಫ್ ಮಶ್ರೂಮ್ ಫಂಗೈ, ಕ್ರೆಮ್ ದಿ ಫಂಗೈ ಅಂತ ಹೇಳ್ತಾರೆ. ಓಕೆ. ಸೊ ನಾವು ಅದನ್ನೇ ಇಟ್ಕೊಳ್ಳೋಣ. ಯಾ, ಸೌಂಡ್ಸ್ ಗುಡ್. ಸೊ ಕಮ್. ಎಸ್ ಶೆಫ್, ಈಗ ಹಾಗಾದ್ರೆ ಇನ್ನು ಶುರು ಮಾಡುವ. ಸ್ಟಾರ್ಟ್ ಮಾಡುವ. ಯಾವುದು? ಇವಾಗ ನಾವು ಪಾಸ್ತಾ ಬಾಯ್ಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ, ಜೊತೆಗೆ ವೆಜಿಟೇಬಲ್ ಅನ್ನ ಸಾತೆ ಮಾಡುವ. ಸೊ ಫಸ್ಟ್ ಹಾಗಾದ್ರೆ ಬಾಯ್ಲಿಂಗ್ ಇಟ್ಕೊಳ್ಳುವ.
ನೀರು ಎಷ್ಟು ಹಾಕ್ಕೊಳ್ಬೇಕು? ನೀರು 3/4 ಹಾಕಬೇಕು. ಸಾಕು. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡುವ. ಸ್ಟಾರ್ಟಿಂಗಲ್ಲೇ ಹಾಕ್ಕೊಳ್ಳೋದಾ? ಸ್ಟಾರ್ಟಿಂಗಲ್ಲೇ ಹಾಕ್ಕೊಳ್ಳೋದು, ಡಿಸಾಲ್ವ್ ಆಗ್ತದೆ. ಯಾಕೆಂದರೆ ಈ ವಾಟರ್ನ ನಾವು ಟಚ್ ಮಾಡಬಾರ್ದು. ಓಕೆ, ಸೊ ವೆಯ್ಟ್ ಫಾರ್ 2 ಮಿನಿಟ್ಸ್. 2 ಮಿನಿಟ್ಸ್ ಆದಮೇಲೆ ನಿಮಗೆ ಆಲ್ಮೋಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಬರ್ತದೆ, ಆವಾಗ ಆಯಿಲ್ ಆ್ಯಡ್ ಮಾಡಬೇಕು. ಓಕೆ, ಸೊ ಈಗ ಸಾತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ವೆಜಿಟೇಬಲ್ಸನ್ನು ಸೈಡಲ್ಲಿ. ಸೊ ಇವತ್ತು ನಾನು ನಿಮ್ಮ ಅಸಿಸ್ಟೆಂಟ್ ಆಯಿತಾ? ಆಯ್ತು. ಎಸ್. ಇದಕ್ಕೇನು ಆಯಿಲ್ ಹಾಕ್ಕೊಳ್ಬೇಕು? ಆಯಿಲ್ ಹಾಕುವ, ಇಲ್ಲಾಂದರೆ ಆಲಿವ್ ಆಯಿಲ್ ಸಹ ಆಗ್ತದೆ. ಸೊ ನಮ್ಮ ಕಿಚನಲ್ಲೂ ಕೂಡ ಹೆಲ್ದಿ ನಾವು ಬಳಸುವಂಥದ್ದು. ಸೊ ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ವೈ ಇಟ್ ಇಸ್ ಹೆಲ್ದಿ? ಬಿಕಾಸ್ ಇದು ವಿಟಮಿನ್ ADE ಎನ್ರಿಚ್ಡ್ ಆಯಿಲ್ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಯಾವುದೇ ಏಜ್ನವ್ರಿಗೂ ನೀವು ಈಗ ನಿಮ್ಮ ರೆಸ್ಟೋರೆಂಟಲ್ಲಿ ಏನಾದರೂ ಮಾಡಿದ್ರು ಕೂಡ ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂತ ಒಂದು ಕಂಪ್ಲೇಂಟ್ಸೇ ಬರೋದಿಲ್ಲ. ಸೊ ಹಾಗಾಗಿ ಹಾಕ್ತೀನಿ. ಓಕೆ, ಹಾಕಿ. ಎಷ್ಟು ಹಾಕ್ಕೊಳ್ಬೇಕು ನೋಡಿ? 15 ml to 20 ml ಸಾಕು. ml ಅಲ್ಲಿ ಗೊತ್ತಾಗಲ್ಲ, ನೀವು ಹೇಳಿ. ಸೊ ನೀವು ಸ್ಪೂನ್ಸ್ ಅಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ, ml ಹೇಳಿದ್ರೆ ಸ್ವಲ್ಪ ಅಳತೆ ಮಾಡ್ಕೊಳ್ಬೇಕಾಗುತ್ತೆ. ಹೌದಾ? ಓಕೆ, ಸೊ ನಾವೀಗ ಮಶ್ರೂಮ್ ಅನ್ನು ಇದು ಮಶ್ರೂಮ್? ಎಸ್, ಇದು ಮಶ್ರೂಮ್, ವೈಲ್ಡ್ ಮಶ್ರೂಮ್. ಇದು ವೈಲ್ಡ್ ಮಶ್ರೂಮ್, ಬಟ್ ಇದು ಎಲ್ಲ ಕಡೆ ಅವೈಲಬಲ್ ಇದ್ರೆ ಬೆಟರ್ ಆಕ್ಚುಲಿ. ಎಕ್ಸಾಕ್ಟ್ಲಿ. ಸೊ ನಾವು ಇದಕ್ಕೆ ಒಂದು ಬಟರ್ ಕ್ಯೂಬ್ ಆ್ಯಡ್ ಮಾಡುವ. ನಾವು ಬಟರ್ ಕ್ಯೂಬ್ ಒಳಗಡೆ ಇಟ್ಟಿದ್ದೇವೆ ಆ ಸಾಲಿಡ್ ಫಾರ್ಮೇಷನ್ ಆಗಲಿಕ್ಕೆ, ಸಾಫ್ಟ್ ಬಟರ್ಗೆ. ಎಸ್, ಥ್ಯಾಂಕ್ ಯು. ಸೊ ಇದು ಯೂಶಲಿ ನಾವು ಮಶ್ರೂಮ್ಸ್ ಅನ್ನ ನೀರಲ್ಲಿ ತೊಳ್ಕೊಳ್ಳೋ ಹಾಗಿಲ್ಲ, ಇದನ್ನು ಕೂಡ ಹಾಗೇನೆ. ಸೊ ದಿಸ್ ಕೈಂಡ್ ಆಫ್ ವೆರೈಟಿ ಇದೆಲ್ಲ, ಇದು ಆಲ್ರೆಡಿ ಪ್ರೀ ವಾಶ್ ಆಗಿ ಬರ್ತಿರ್ತದೆ. ಇದು ಓಕೆ, ಪ್ರೀ ವಾಶ್ ಅಂದ್ರೆ ವೆಜಿಟೇಬಲ್ ಲಿಕ್ವಿಡ್ ಸೊಲ್ಯೂಷನ್ ಅಂತ ಬರ್ತದೆ. ಸೊ ವೆಜಿಟೇಬಲ್ ಸರ್ಫ್ ಅಂತ ಬರ್ತದೆ. ಸೊ ಅದರಲ್ಲಿ ವಾಶ್ ಮಾಡಿ ಕ್ಯೂರ್ ಮಾಡಿ ಬಂದಿರ್ತದೆ ವೈಲ್ಡ್ ವೆರೈಟೀಸ್ ಎಲ್ಲ. ಬಟನ್ ಮಶ್ರೂಮ್ ನೀವು ಆಲ್ಮೋಸ್ಟ್ ಅದರಲ್ಲಿ ನೋಡಿರ್ತೀರಾ, ಬ್ಲಾಕ್ ಸ್ಪಾಟ್ಸ್ ಇರ್ತದೆ. ಸೊ ಅದೆಲ್ಲ ವಾಶ್ ಆಗಿರಲ್ಲ. ದಿಸ್ ಇಸ್ ಫ್ಯಾಕ್ಟ್ರಿ ಪ್ರೊಸೆಸ್ಡ್. ಓಕೆ, ಸೊ ಇದು ಎಷ್ಟೊತ್ತು ಇದು ಸಾಟೆ ಮಾಡ್ಕೊಳ್ಬೇಕು? ಜಸ್ಟ್ 2 to 3 ಮಿನಿಟ್ಸ್ ಸಾತೆ ಮಾಡಿದರೆ ಆಯಿತು. ಓಕೆ, ಸೊ ಅದರ ಜೊತೆಗೆ ಲೈಟಾಗಿ ಗ್ರ್ಯಾನ್ಯೂಲ್ಸ್ ಹಾಕುವ. ಇದೇನಿದೆ? ಗಾರ್ಲಿಕ್ ಗ್ರ್ಯಾನ್ಯೂಲ್ಸ್, ಡ್ರೈ ಗಾರ್ಲಿಕ್ ಗ್ರ್ಯಾನ್ಯೂಲ್ಸ್. ಡ್ರೈ ಗಾರ್ಲಿಕ್. ಇಫ್ ಸಪೋಸ್ ಅದು ಅವೈಲಬಲ್ ಇಲ್ಲ, ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಹಾಗೆ ಗಾರ್ಲಿಕ್ ಅನ್ನ ಚಾಪ್ ಮಾಡಿ, ನಾರ್ಮಲ್ ಗಾರ್ಲಿಕ್ ಅನ್ನ ಚಾಪ್ ಮಾಡಿದ್ರೆ ನೀವು ಫಸ್ಟಿಗೆನೆ ಆಡ್ ಮಾಡ್ಕೋಬೇಕು. ನಾರ್ಮಲ್ ಗಾರ್ಲಿಕ್ ಚಾಪ್ ಮಾಡಿ ಸ್ಟಾರ್ಟಿಂಗ್ ಅಲ್ಲೇ ಫಸ್ಟ್ ಅದನ್ನ ಹಾಕೊಂಡು ಮತ್ತೆ ಇದನ್ನ ನಾವು ಫಸ್ಟಿಗೆ ಹಾಕಿದ್ರೆ ಇದು ಬರ್ನ್ ಆಗಿಬಿಡ್ತದೆ ಅಂತ ನಾವು ಆಮೇಲೆ ತೆಗೆಯುವ ಸ್ಟೇಜಲ್ಲಿ ಹಾಕೋದು ಇದನ್ನ. ಓಕೆ, ಸೊ ಇದು ಆಲ್ಮೋಸ್ಟ್ ಸಾತೆ ಆಯಿತು. ಸೊ ಇದನ್ನ ಟೇಕ್ ಔಟ್ ಮಾಡುವ. ನಾವು ಬೌಲಲ್ಲಿ ಕೂಲಿಂಗ್ ರೆಸ್ಟಿಂಗ್ ಟೆಂಪರೇಚರ್ಗೆ ತಗೊಂಡು ಬರುವ. ಆಯಿತಾ? ಸೊ ನಮ್ಮದು ಮಶ್ರೂಮ್ ರೆಡಿ ಆಗಿದೆ. ಸೊ ಅದು ರೆಸ್ಟ್ ಆಗಲಿ ಸ್ವಲ್ಪ ಹೊತ್ತಲ್ಲಿ. ಸೊ ನಾವು ಅದರ ಒಳಗಡೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಸಾತೆ ಮಾಡುವ. ಫಾಸ್ಟಾಗಿ ಈ ವೆಜಿಟೇಬಲ್ಸ್ ಸಾತೆ ಮಾಡಬೇಕು. ಸೊ ಒಂದು ಕ್ಯೂಬ್ ಬಟರ್ ಆ್ಯಡ್ ಮಾಡುವ. ಸಾತೆ ಹಿಂಗೆ ಎಲ್ಲ ವೆಜಿಟೇಬಲ್ಸ್ ಆಗ್ತದೆ. ಸೊ ಎಲ್ಲವನ್ನು ಸ್ವಲ್ಪ ಎಣ್ಣೆ ಮತ್ತೆ ಬೆಣ್ಣೆ ಎರಡು ಕೂಡ ಹಾಕೊಳ್ಳೋದು. ಕಾಂಟಿನೆಂಟಲ್ ಕ್ಯೂಸಿನ್ ಆಲ್ಮೋಸ್ಟ್ ಎಲ್ಲ ಬಟರೇ ಯೂಸ್ ಮಾಡ್ಕೊಳ್ತಾರೆ. ಇದಾಗಲೇ ಬಾಯ್ಲ್ ಆಗಿದೆ. ಸೊ ನಾವು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು ಇವಾಗ. ಸ್ವಲ್ಪ ಸಾಕು ಅನ್ಸುತ್ತಲ್ಲ? ಹಾಕಿ ಸಾಕು. ಸೊ ಇದು ಬಂದಾದ ತಕ್ಷಣ ವಿಸ್ಕ್ ತಗೊಳ್ಳಿ, ಒಂದು ರೌಂಡ್ ಸ್ಟಿರ್ ಮಾಡಿ. ಓಕೆ, ವಿಸ್ಕಲ್ಲಿ ಸ್ಟಿರ್ ಮಾಡಿ. ಸೊ ಈಕ್ವಲ್ ಆಗಿ ಸ್ಟಿರ್ ಆಗ್ತದೆ. ಆಫ್ಟರ್ 2 to 3 seconds ಪಾಸ್ಟಾನ ಹಾಕಬೇಕು. ಸೊ ಇದು ಒನ್ ಆಫ್ ದ ಬೆಸ್ಟ್ ಪಾಸ್ಟಾ, ಆರ್ಗ್ಯಾನಿಕ್ ಪಾಸ್ಟಾ, ವೀಟ್ ಪಾಸ್ಟಾ ಅಂತ ಹೇಳ್ತಾರೆ. ಇದರಲ್ಲಿ 0 ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಸೊ ನಿಮಗೆ ಓವರ್ ಎನರ್ಜಿ ತರಲ್ಲ. ಆಯಿತಾ? ಸ್ಟಿರ್ ಮಾಡ್ಬೋದಲ್ಲ? ಈಗ ಸ್ಟಿರ್ ಮಾಡ್ಬೋದು. ಸೊ ನಮ್ಮದೇ ನಾವೇ ಅಡುಗೆ ಮಾಡುವಾಗ ಯಾರನ್ನೂ ಕೇಳಲ್ಲ, ನಾವಾಗೆ ಮಾಡ್ಕೊಂಡು ಹೋಗ್ತೀವಿ. ಈಗ ನೀವು ಇಲ್ಲಿ ಇರುವಾಗ ಅಯ್ಯೋ ಹಾಕ್ಲಾ ಬೇಡವಾ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಸ್ಟೈಲ್ ಇರ್ತದೆ. ಸೊ ಅವ್ರದ್ದು ಕಂಫರ್ಟಬಿಲಿಟಿ ನೋಡಬೇಕು. ಸೊ ನಿಮ್ದೊಂದು ಸ್ಟೈಲ್ ಇರ್ತದೆ, ನಂದೊಂದು ಸ್ಟೈಲ್ ಇರ್ತದಲ್ಲ. ಸೊ ಈಗ ಬ್ರೊಕೊಲಿ ಸಾತೆ ಆಯಿತು. ನೆಕ್ಸ್ಟ್ ನಾವು ಬೆಲ್ ಪೆಪ್ಪರ್ ಸಾತೆ ಮಾಡುವ. ಸೊ ಬೆಲ್ ಪೆಪ್ಪರ್ಸ್ ಯಾವಾಗಲೂ ಸಾತೆ ಮಾಡುವಾಗ ಬಟರ್ ಯೂಸ್ ಮಾಡಬಾರ್ದು. ಯಾಕೆ? ಬಟರ್ ಯೂಸ್ ಮಾಡಿದರೆ ಅದು ತುಂಬ ಆಯಿಲಿ ಆಗ್ತದೆ.
ಸೊ ನೀವೀಗ ಒಂದು ವೆಜಿಟೇಬಲ್ ಸಾತೆ ಮಾಡಿರ್ತೀರಾ, ಅದ್ರದ್ದು ಗ್ರೀಸಿನೆಸ್ ಇರ್ತದಲ್ಲ, ಅದರಲ್ಲಿ ನೀವು ಬೆಲ್ ಪೆಪ್ಪರ್ ಸಾತೆ ಮಾಡಬೇಕು. ಸೊ ನೀವೀಗ ಈ ಒಂದು ಪ್ರೊಫೆಷನನ್ನು ಫಸ್ಟ್ ಚೂಸ್ ಮಾಡುವಾಗ, ಫಸ್ಟ್ ಪ್ರೊಫೆಷನ್ ಚೂಸ್ ಮಾಡೋದಕ್ಕಿಂತ ಮೊದಲು ಕಲಿಬೇಕಾಗತ್ತೆ. ಹೌದು. ಸೊ ನಾನು ಈ ಒಂದು ಕೆರಿಯರ್ ತಗೊಳ್ಬೇಕು, ಅದಕ್ಕೋಸ್ಕರ ನಾನು ಇದು ಕಲಿತೀನಿ ಅಂತ ಹೇಳುವಾಗ ಮನೆಯಲ್ಲಿ ಏನು ಅಬ್ಜೆಕ್ಷನ್ ಏನು ಬರ್ಲಿಲ್ವಾ? ಹೇಳಿದ್ರೆ ಹೆಚ್ಚಾಗಿ ಹುಡುಗರು ಒಂದು ಹೀಗೆ ಕುಕಿಂಗ್ ಇದಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಪ್ರೊಫೆಷನ್ಗೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಸ್ವಲ್ಪ ಅನಾಕಾನಿ ಇರುತ್ತೆ ಮನೆಯಲ್ಲಿ. ಹೌದು, ಆದ್ರೆ ನಮ್ಮ ಮನೆಯಲ್ಲಿ ಆ ಥರ ಏನಿರಲಿಲ್ಲ, ತುಂಬಾ ಸಪೋರ್ಟಿವ್ ಇದ್ರು. ಸೊ ನಾನು ಕಲಿನರಿ ಆರ್ಟ್ಸ್ ಜಾಯ್ನ್ ಆಗುವ ಮುಂಚೆನೇ 2 years ಹೋಟೆಲ್ ಇಂಡಸ್ಟ್ರಿಯಲ್ಲಿ ಪ್ರೀ ಟ್ರೈನಿಂಗ್ ಮಾಡಿದ್ದೆ. ಸೊ ಅದಾದ್ಮೇಲೆ ನಾನು ಡಿಗ್ರಿ ಮಾಡಬೇಕು ಅಂತ ಕಲಿನರಿ ಆರ್ಟ್ಸ್ ಅಲ್ಲಿ ನಾನು ಜಾಯಿನ್ ಮಾಡಿದ್ದೆ. ಸೊ ಇವಾಗ ವೆಜಿಟೇಬಲ್ಸ್ ಎಲ್ಲ ಸಾತೆ ಆಗಿದೆ ನಮ್ಮದು. ಓಕೆ, ಸೊ ಇವಾಗ ನಮ್ದು ಲಾಸ್ಟು ಒಂದು ಇದು ಸಾತೆ ಮಾಡಬೇಕು, ಕೊಲಂಬಿಯನ್ ಸಾಸೇಜ್. ಸೊ ಇದು ನಾವು ಲಾಸ್ಟ್ ಟಾಸ್ ಮಾಡುವಾಗ ಸಾತೆ ಮಾಡಿದರೆ ಆಯ್ತು ಪಾಸ್ಟಾ ಜೊತೆ. ಸೊ ಇವಾಗಲೇ ಮಾಡಿದರೆ ಅದರದ್ದು ಮಾಯಿಶ್ಚರ್ ಟೆಕ್ಸ್ಚರ್ ಎಲ್ಲ ಡ್ರೈ ಆಗ್ತದೆ. ಓಕೆ, ಸೊ ಲೆಟ್ಸ್ ಮೇಕ್ ಪಾಸ್ಟಾ ಸಾಸ್ ಇವಾಗ. ಸೊ ಗ್ಯಾಸ್ ಆನ್. ಎಸ್, ಗ್ಯಾಸ್ ಆನ್. ಇದಕ್ಕೆ ಎಲ್ಲವೂ ಕೂಡ ಬಟರ್ ಅಲ್ಲೇನಾ ಹೇಗೆ ಅಥವಾ ಇದಕ್ಕೆ ಆಯಿಲ್ ಮಾಡ್ಬೋದು ನಾವು. ಆಯಿಲ್ ಹಾಕೊಳ್ಬೋದಾ? ಓಕೆ, ಹಾಕ್ಲಿಯಾ? ಹಾಕಿ. ಸೊ ಎಷ್ಟು ನೋಡ್ಕೊಳ್ಳಿ? 5 ml ಸಾಕು. ಓಕೆ, ಇವಾಗ 50 ಗ್ರಾಮ್ ಬಟರ್ ಹಾಕುವ. ಸೊ ಇದಕ್ಕೆ ಒಂದು ಪ್ರೊಸೀಜರ್ ಹೇಳ್ತೇವೆ, ರೂ ಮೇಕಿಂಗ್ ಅಂತ. ಸೊ ರೂ ಮೇಕಿಂಗ್ ಅಥೆಂಟಿಕಲಿ ಬಟರಲ್ಲಿ ಮಾಡ್ತೇವೆ. ಸೊ ನನಗೆ ಬಟರ್ ಇವಾಗ ಆ್ಯಡ್ ಮಾಡಿದರೆ ನಂದು ಡ್ರೈ ಹರ್ಬ್ಸ್ ಎಲ್ಲ ಜಾಸ್ತಿ ರೋಸ್ಟ್ ಆಗ್ತದೆ ಅಂತ ನಾನು ಆಯಿಲ್ ಮಿಕ್ಸ್ ಮಾಡಲಿಕ್ಕೆ ಹೇಳಿದ್ದು. ಓಕೆ, ಸೊ ಇವಾಗ ಇದೇನಿದು? ಸೊ ಇದು ಬೇಸಿಕಲಿ ಮಿಕ್ಸ್ಚರ್ ಆಫ್ ಮೈದಾ ಮತ್ತು ಡ್ರೈ ಹರ್ಬ್ಸ್ ಲೈಕ್ ಥೈಮ್, ಆರಿಗ್ಯಾನೋ ಮತ್ತು ಪಾಸ್ಟಾ ಸೀಸನಿಂಗ್. ಮಿಕ್ಸ್ಡ್ ಅಪ್ ಸಿಗುತ್ತೆ, ಅದನ್ನ ಹಾಕೊಳ್ಳೋದಕ್ಕಾಗತ್ತಾ? ಮಿಕ್ಸ್ಡ್ ಅಪ್ ಸಿಗುತ್ತೆ, ಆದರೆ ನೀವೇ ಮಾಡ್ಕೊಂಡ್ರೆ ಇನ್ನೂ ಫ್ಲೇವರ್ಫುಲ್ ಆಗಿ ಇರ್ತದೆ ಅಂತ ಮನೆಯಲ್ಲಿ. ಓಕೆ, ಸೊ ಇದು ಮೆಲ್ಟಿಂಗ್ ಪಾಯಿಂಟಿಗೆ ಬರುವಾಗ ಸೊ ಏನೆಲ್ಲ ಹಾಕಿದ್ರಿ ಹೇಳಿದ್ರಿ? ಇದಕ್ಕೆ ಥೈಮ್, ಆರಿಗ್ಯಾನೋ, ಪಾಸ್ಟಾ ಸೀಸನಿಂಗ್, ಮೈದಾ, ಸ್ವಲ್ಪ ಸಾಲ್ಟ್, ವೈಟ್ ಪೆಪ್ಪರ್. ಓಕೆ, ಸೊ ಇವಾಗ ಇದು ಆ್ಯಡ್ ಮಾಡುವ. ಓಕೆ, ಸೊ ಇದು 1:1 ರೇಷಿಯೋ ಅಂತ ಹೇಳ್ತೇವೆ. 50 ಗ್ರಾಮ್ ಫ್ಲವರ್ಗೆ 50 ಗ್ರಾಮ್ ಬಟರ್ ಅಂತ. ಸೊ ಇದನ್ನು ಇವಾಗ ಆಫ್ ಮಾಡಬೇಕು. ಜಾಸ್ತಿ ಕುಕ್ ಆದರೆ ಬ್ರೌನ್ ಸಾಸ್ ಹಾಕ್ಬಿಡ್ತದೆ, ಬ್ರೌನ್ ರೂ ಅಂತ ಆಗ್ತದೆ. ಸೊ ಇವಾಗ ಈ ಕ್ರಂಬ್ಲಿ ಟೆಕ್ಸ್ಚರ್ ಯಾವಾಗಲೂ ಬಂದರೆ, ಸೊ ದ್ಯಾಟ್ ಮೀನ್ಸ್ ದೇರ್ ಇಸ್ ಲೆಸ್ ಆಫ್ ಆಯಿಲ್ ಅಂತ. ಸೊ ನಾವು ಇವಾಗ ಆಯಿಲ್ ಆ್ಯಡ್ ಮಾಡಲ್ಲ, ಡೈರೆಕ್ಟ್ ಮಿಲ್ಕ್ ಆ್ಯಡ್ ಮಾಡ್ತೀವಿ. ಓಕೆ, ಟು ಕುಕ್ ದ ಸಾಸ್ ಸಫಿಷಿಯಂಟ್ ಅಮೌಂಟ್ ಆಫ್ ಮಿಲ್ಕ್. ಸೊ ನಿಮಗೆ ಬೇಸಿಕ್ ಆಗಿ ಇಂಟ್ರೆಸ್ಟ್ ಯಾವುದರಲ್ಲಿ? ಇಂಡಿಯನ್ ಅಥೆಂಟಿಕ್ ಡಿಶಸ್ ಅಲ್ಲಿ ಅಥವಾ ಕಾಂಟಿನೆಂಟಲ್? ನನಗೆ ಸೊ ಕಾಂಟಿನೆಂಟಲ್ ಇಂಡಿಯನ್ ಮಾಡ್ತೇನೆ ನಾನು. ಸೊ ಇಂಡಿಯನ್ ಮಾಡಲ್ಲ ಅಂತ ಹೇಳಲ್ಲ, ಆದರೆ ಕಾಂಟಿನೆಂಟಲ್ ಐ ಲೈಕ್ ಟು ಎಕ್ಸ್ಪ್ಲೋರ್ ಮೋರ್, ದ್ಯಾಟ್ಸ್ ವೈ ಐ ಚೂಸ್ ಕಾಂಟಿನೆಂಟಲ್. ಸೊ ಇದು ಈಗ ಬಾಯ್ಲ್ ಆಗಬೇಕು, ಇದು ತಿಕ್ ಆಗ್ತದೆ. ಸೊ ತಿಕ್ ಆಗು, ಸ್ಲೋ ಆಗಿ ಸಿಮ್ಮರಲ್ಲಿ ತಿಕ್ ಮಾಡಿಸ್ಬೇಕು. ಓಕೆ, ಇವಾಗ ಆಲ್ಮೋಸ್ಟ್ ಸಾಸ್ ರೆಡಿ ಆಗಿದೆ. ಎಷ್ಟು ಥಿಕ್ನೆಸ್ ಬರಬೇಕು ಇದು ಒಂದು ಸಾಧಾರಣ? ಸೊ ಇದು ಸ್ಪೂನ್ ಟೆಕ್ಸ್ಚರಲ್ಲಿ ಹಿಂಗೆ ತೆಗೆದು ನೋಡುವಾಗ ಸಿಂಗಲ್ ಥ್ರೆಡ್ ಕನ್ಸಿಸ್ಟೆನ್ಸಿಲಿ ಕೋಟ್ ಹಾಕಬೇಕು. ಸೊ ಆವಾಗ ನಿಮ್ಮದು ಸಾಸ್ ಕುಕ್ ಆಗಿದೆ ಅಂತ ಅರ್ಥ. ಸೊ ಇವಾಗ ನೀವು ಅದನ್ನು ತೆಗೆದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನಮ್ಮದು ಪಾಸ್ಟಾ ಸಾಸ್ ರೆಡಿ ಆಗಿದೆ. ಸೊ ಯಾವಾಗಲೂ ನೀವು ನೋಡಿದ್ದೀರಾ ಪಾಸ್ಟಾ ಸಾಸ್ ತಿಕ್ ಆಟೋಮೆಟಿಕ್ ಆಗ್ತದೆ ಅಂತ. ಸೊ ಅದು ಸ್ವಲ್ಪ ಹೊತ್ತಾದ ತಕ್ಷಣ ಗಟ್ಟಿ ಆಗುತ್ತೆ. ಸೊ ಅದಕ್ಕೆ ನಾವು ಅದು ಅವಾಯ್ಡ್ ಮಾಡಲಿಕ್ಕೆ ಆಯಿಲ್ ಹಾಕಬೇಕು, ಮೇಲ್ಗಡೆ ಆಯಿಲ್ ಫ್ಲಾಶ್ ಮಾಡಬೇಕು. ಸೊ ಸ್ವಲ್ಪ ಆಯಿಲ್ ಕೊಡ್ತೀರಾ? ಸೊ ಎಲ್ಲ ನಿಮಗೇನೆ ಹಾಕೊಳ್ಳಿ. ಥ್ಯಾಂಕ್ ಯು. ಸ್ಪೂನಿಗೆ ಹಾಕಿ. ಓಕೆ, ಸಾಕು. ಸೊ ನಮ್ದು ಈಗ ಪಾಸ್ಟಾ ಸಹ ಆಗಿದೆ, ಚೆಕ್ ಮಾಡುವ ಈಗ. ಸೊ ಆಲ್ಮೋಸ್ಟ್ ಆಗಿದೆ, ಇನ್ನು 2 minutesಲ್ಲಿ ಕುಕ್ ಆಗ್ತದೆ ಪಾಸ್ಟಾ. ಸೊ ಆಗ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿತ್ತು, ಈಗ ಸ್ವಲ್ಪ ಬಿಳಿ ಬಣ್ಣಕ್ಕೆ ಬರ್ತಾ ಇದೆ ಅದು. ಎಕ್ಸಾಕ್ಟ್ಲಿ. ಸೊ ಇವಾಗ ನಮ್ಮದು ಪಾಸ್ಟಾ ಕುಕ್ ಆಗಿದೆ ನೋಡಿ.
ಸೊ ಸಾಫ್ಟ್ನೆಸ್ ಎಲ್ಲ ಇದೆಲ್ಲ ತುಂಬ ನೀವು ಕುಕ್ ಮಾಡಿದ್ರೆ ಸಹ ಬ್ರೇಕ್ ಆಗ್ತದೆ. ಸ್ವಲ್ಪ ಸಾಸ್ ಜೊತೆ ಸಹ ಕುಕ್ ಮಾಡಬೇಕು. ಸೊ ಅದನ್ನೇ ಅಂದ್ರೆ ಅದು ಮುಕ್ಕಾಲು ಭಾಗ ಬೇಯಬೇಕು. 85%, ಮುಕ್ಕಾಲು ಅಂತ ಸಹ ಹೇಳಲಿಕ್ಕೆ ಆಗಲ್ಲ, 90% ಸಹ ಹೇಳಲಿಕ್ಕೆ ಆಗಲ್ಲ, ಎಕ್ಸಾಕ್ಟ್ 85% ನೀವು ಕುಕ್ ಮಾಡಬೇಕು. ಓಕೆ, ಇದನ್ನು ಸ್ಟ್ರೈನ್ ಮಾಡುವ ಈಗ. ಸೊ ವಾಟರ್ ಕಂಟೆಂಟ್ ನಮಗೆ ಬೇಡ. ಸ್ಟ್ರೈನ್ ಆಗಿ ಅದು ಸ್ವಲ್ಪ ನಾನು 80% ತೆಗೆದಿದ್ದೇನೆ. ಸೊ ಈ ಹೀಟಿಗೆನೆ 85% ಅಲ್ಲಿ ಕುಕ್ ಆಗ್ತದೆ. ಹೀಗೇನೆ ಡ್ರೈ ಆಗಲಿ ಸ್ವಲ್ಪ ಹೊತ್ತು. ಸೊ ನೆಕ್ಸ್ಟ್ ನಾವು ಸೂಪ್ ಮಾಡುವ, ಆಯ್ತಾ? ಸೊ ಅದಕ್ಕೆ ಬ್ಲೆಂಡರ್ ಬೇಕು ನನಗೆ. ಸೊ ಬ್ಲೆಂಡರ್ಗೆ ನಾವು ಸಾತೆ ಮಾಡಿದ್ದೇವಲ್ಲ ಆ ಮಶ್ರೂಮ್ ಹಾಕುವ. ಸೊ ಮಶ್ರೂಮ್ ಜೊತೆ ನಮ್ಮದು ಆನಿಯನ್ ಪೌಡರ್, ಡ್ರೈ ಆನಿಯನ್ ಪೌಡರ್ ಅಂತ ಸಿಗ್ತದೆ. ಸೊ ಅದನ್ನು ಹಾಕಬೇಕು. ಈಗ ಆನಿಯನ್ ಅಲ್ಲಿ ಆದ್ರೆ ನಾವು ಒಂದು ದೊಡ್ಡ ಆನಿಯನ್ ತಗೊಳ್ಳಿ, ಅದು ಈರುಳ್ಳಿ ತಗೊಳ್ಳಿ ಅಂತ ಹೇಳ್ತೀವಿ. ಹೌದು. ಪೌಡರ್ ಅಲ್ಲಿ ಹಾಕುವಾಗ ಹೇಗೆ ಮೆಜರ್ಮೆಂಟ್? ನಿಮಗೆ ಪೌಡರ್ ಆಲ್ವೇಸ್ ಕಂಪ್ರೆಸ್ ಆಗಿರ್ತದೆ. ಒಂದು ಆನಿಯನ್ ಮೀನ್ಸ್ ಒಂದು ಆನಿಯನ್ ಪವರು ನಿಮಗೆ 10 ಆನಿಯನ್ ಕೊಡ್ತದೆ. ಮೀನ್ಸ್ ಫಾರ್ ಎಕ್ಸಾಂಪಲ್ 1 ಆನಿಯನ್ ನೀವು ಯೂಸ್ ಮಾಡಿದರೆ ದಟ್ ಈಸ್ ಈಕ್ವಲೆಂಟ್ ಟು 10 ಆನಿಯನ್ಸ್ ಇನ್ ಪೌಡರ್. ಓಕೆ, ಸೊ ಅದಕ್ಕೆ 1:10 ರಿಡ್ಯೂಸ್ ಮಾಡಬೇಕು ರೇಷಿಯೋ. ಸೊ 100 ಗ್ರಾಮ್ಸ್ ಆನಿಯನ್ ಹಾಕ್ತೀರಂದ್ರೆ 10 ಗ್ರಾಮ್ಸ್ ಪೌಡರ್. ಸೊ ವಿ ಆರ್ ಯೂಸಿಂಗ್ ಲೈಕ್ ದಟ್. ಇದಕ್ಕೆ ನಾವು ಸ್ವಲ್ಪ ಬಟರ್ ಆ್ಯಡ್ ಮಾಡುವ. ಸೊ ಬಟರ್ ಯಾಕೆ ಆ್ಯಡ್ ಮಾಡ್ತೇವೆ ಅಂದರೆ ಟೆಕ್ಸ್ಚರ್, ನಮಗೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಸೊ ಬಟರ್ ಫಸ್ಟ್ ಬ್ಲೆಂಡ್ ಮಾಡುವ ಈಗ. ಸೊ ಬರೀ ಇಷ್ಟನ್ನೇ ಬ್ಲೆಂಡ್ ಮಾಡಬೇಕು. ಸೊ ಹೇಗೆ ಕೋರ್ಸ್ ಫೈನ್ ಬ್ಲೆಂಡ್ ಮಾಡಬೇಕು. ಸೊ ಇವಾಗ ನಿಮಗೆ ಪೇಸ್ಟ್ ಆಗಿದೆ. ಸೊ ಇವಾಗ ನಾವು ಕ್ರೀಮ್ ಹಾಕ್ತೇವೆ. ನೈಸ್ ಅರೋಮಾ, ಅಂದ್ರೆ ಆನಿಯನ್ ಪೌಡರ್ ಹಾಕಿದಿರಲ್ಲ, ಸೊ ಅದರ ಅರೋಮಾ ಬರ್ತದೆ. ಸೊ ನಾವೀಗ ಕ್ರೀಮ್ ಹಾಕುವ. ಯಾಕೆಂದ್ರೆ ನಾವು ಮಶ್ರೂಮ್, ಕ್ರೀಮ್ ಆಫ್ ಮಶ್ರೂಮ್ ಮಾಡುದು, ಕ್ರೆಮ್ ದಿ ಫಂಗೈ ಎಲ್ಲ. ಸೊ ಕ್ರೀಮ್ ಈಕ್ವಲ್ ರೇಷಿಯೋ ಆಫ್ ಮಿಲ್ಕ್. ಓಕೆ, ಸೊ ಕ್ರೀಮ್ ಎಷ್ಟು ತಗೊಂಡಿದೀವೋ ಅಷ್ಟೇ ಹಾಲನ್ನ. ಯಾವುದು ಹಾಲನ್ನ ಕೂಡ ಹಾಕೊಳ್ಬಹುದು, ಅಂದ್ರೆ ಗಟ್ಟಿ ಹಾಲು ಬೇಕಾ, ಸ್ವಲ್ಪ ಯಾವ ಹಾಲು ಸಹ ಯೂಸ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ ಅದರಲ್ಲಿ. ಸೊ ಗಟ್ಟಿ ಇದ್ರೆ ನಾವು ಆಕ್ಚುಲಿ ಕ್ರೀಮ್ ಆಡ್ ಮಾಡ್ತೇವಲ್ಲ, ಸೊ ಗಟ್ಟಿ ಏನು ಬೇಡ, ನಾವು ನಾರ್ಮಲ್ ಹಾಲೇ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಸೀಸನ್ ಏನು ಮಾಡೋದು ಬೇಡ. ಸೊ ಹಂಗೇನೆ ಬ್ಲೈಂಡ್ ಬ್ಲೆಂಡ್ ಅಂತ ಮಾಡಬೇಕು. ಇನ್ನೊಂದ್ಸಲ ಫೈನ್ ಆಗಿ ಬ್ಲೆಂಡ್ ಮಾಡಬೇಕು ಇದನ್ನು. ಸಾಕಾ? ಎಸ್, ಸಾಕು. ಸೊ ನಮಗೆ ಆ ಮಶ್ರೂಮ್ದು ಟೆಕ್ಸ್ಚರ್ ಬರಬೇಕು. ಸೊ ಅದಕ್ಕೆ ತುಂಬಾ ಫೈನ್ ಮಾಡಿದ್ರೆ ಸಹ ವಾಟರಿ ರನ್ನಿ ಆಗಿಬಿಡ್ತದೆ. ಸೊ ಅದಕ್ಕೆ ಅಂದ್ರೆ ಒಂದು ಸ್ವಲ್ಪ ಚಂಕ್ಸ್ ಕೂಡ ಸಿಗಬೇಕು. ಸೊ ಆ ಟೆಕ್ಸ್ಚರ್ ಬರುವಾಗ ನೀವು ಬ್ಲೆಂಡರ್ ಆಫ್ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಆಯಿಲ್. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕುವ. ಇದಕ್ಕೆ ಹಾಕೊಳ್ಳ? ಎಸ್. ಟೇಕ್ ಇಟ್ ದಿಸ್ ಸೈಡ್. ಸೊ ನಿಮಗೆ ಕುಕಿಂಗ್ ಈಸಿ ಆಗುತ್ತೆ ನಿಮ್ಮ ಸೈಡ್. ಹಾಕ್ಲಾ? ಎಸ್, ಹಾಕಿ. ಎಷ್ಟು? ಸ್ವಲ್ಪ 5 ಗ್ರಾಮ್ಸ್ 5 ml ಹಾಕಿ. ನಿಮಗೆ ಅಭ್ಯಾಸ ಆಗಿರುತ್ತೆ. 5 ml ಹಾಕಿ. 5 ml. ಎಸ್, ಸಾಕು. ಇದಕ್ಕೆ ಸ್ವಲ್ಪ ವೈಟ್ ಆನಿಯನ್ ಯೂಸ್ ಮಾಡಬೇಕು. ಸೊ ವೈಟ್ ಆನಿಯನ್ 2 ಟೇಬಲ್ ಸ್ಪೂನ್ಸ್. 2 ಟೇಬಲ್ ಸ್ಪೂನ್ಸ್ ಆಫ್ ವೈಟ್ ಆನಿಯನ್ ಸಾಕಾಗುತ್ತೆ. ಓಕೆ, ಅದನ್ನು ಸಾತೆ ಮಾಡಿ. ಈಗ ಪಿಂಕ್ ಆನಿಯನ್ಗೂ ವೈಟ್ ಆನಿಯನ್ಗೂ ಏನು ಡಿಫ್ರೆನ್ಸ್? ನಿಮಗೆ ಫ್ಲೇವರ್ ಮೇಲೆ ಡಿಫ್ರೆನ್ಸ್ ಬರ್ತದೆ. ಫ್ಲೇವರ್ ಅಂದರೆ ಇದು ಅದರಲ್ಲಿ ಪಂಜೆನ್ಸಿ ಜಾಸ್ತಿ ಇರ್ತದೆ, ಇದು ತುಂಬ ಲೈಟ್ ಆಗಿ ಇರ್ತದೆ. ಸೊ ಪ್ರೊಫೈಲ್ ಮ್ಯಾಚಿಂಗ್. ಯಾವುದೇ ಸೂಪ್ಗೂ ಕೂಡ ಈ ರೀತಿಯಾಗಿ ಇದು ವೈಟ್ ಆನಿಯನ್ನೇ ಬೆಟರಾ ಹೇಗೆ? ಅದು ಡಿಪೆಂಡ್ಸ್ ಆನ್ ಶೆಫ್ ಟು ಶೆಫ್. ಓಕೆ, ಸೊ ಅವರು ಟೇಸ್ಟ್ ಮಾಡಿದರೆ, ಟ್ರಯಲ್ ಮಾಡಿದರೆ, ಸೊ ಅವರಿಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರು ಹೇಳ್ತಾರೆ. ಸೊ ಸಮ್ ಶೆಫ್ಸ್ ಯೂಸ್ ಬ್ರೌನ್ ಆನಿಯನ್, ಆಲ್ಸೋ ರೆಡ್ ಆನಿಯನ್. ಸೊ ಕೆಲವರು ವೈಟ್ ಆನಿಯನ್ ಪ್ರಿಫರ್ ಮಾಡ್ತಾರೆ. ಸೊ ಇದು ಸಾತೆ ಟ್ರಾನ್ಸ್ಲೂಸೆಂಟ್ ಸಾಫ್ಟ್ ಆಗಿ ಆಗುವಾಗ ನಾವು ನೆಕ್ಸ್ಟ್ ಈಗ ಇದನ್ನು ಆ್ಯಡ್ ಮಾಡಬೇಕು. ಸೊ ಇವಾಗ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಯಿತು, ನಾವೀಗ ಈ ಮಶ್ರೂಮ್ ಪ್ಯೂರಿಯನ್ನು ಆ್ಯಡ್ ಮಾಡುವ. ಸೊ ಮಶ್ರೂಮ್ ಪ್ಯೂರಿ ಆ್ಯಡ್ ಮಾಡಿ ಸ್ವಲ್ಪ ವಾಟರ್ ಹಾಕಬೇಕು. ಹಾಕ್ಬೇಕಾ? ಎಸ್, ಹಾಕಿ. ಸಾಕು. ಸೊ ಇದು ನಾವು ರೆಡ್ಯೂಸ್ ಆಗಲಿಕ್ಕೆ ಬಿಡುವ. ಸೊ ಹಾಗಾದರೆ ಇದು ಕುದೀತಾ ಇರಲಿ. ಸೊ ಕುದಿಯೋಷ್ಟು ಹೊತ್ತು ಒಂದು ಬ್ರೇಕ್ ತೊಗೊಂಬೇಡ. ಆಯ್ತು. ಎಸ್. ಸೊ ಸೂಪರ್ಬ್ ಆಗಿರೋಂಥ ಒಳ್ಳೆ ಅರೋಮ್ಯಾಟಿಕ್,
ಕ್ರೇಮ್ ಆಫ್ ಫಂಗೈ. ಹಾಂ, ಹೆಸರಂತೂ ಸೂಪರ್ಬ್ ಆಗಿದೆ. ಸೊ ನನಗಂತೂ ಈ ಥರ ಎಲ್ಲ ಹೆಸರಿದ್ರೆ ತುಂಬ ಖುಷಿ ಅನಿಸುತ್ತೆ. ಸೊ ರೆಡಿ ಆಗ್ತಾ ಇದೆ, ಒಳ್ಳೆ ಅರೋಮವನ್ನು ಬರ್ತಾ ಇದೆ. ಸೊ ಪಾಸ್ತಾ ಕೂಡ ರೆಡಿ ಆಗಬೇಕು. ಸೊ ಅದು ಕುದೀತಾ ಇರೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕಿ, ಫ್ಲೋರಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಇದಂತೂ ಮಕ್ಕಳಿಗೆ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಹಾರ ದೊಡ್ಡವರಿಗೆ ಮಾತ್ರ ಅಲ್ಲ, ಚಿಕ್ಕ ಮಗುವಿಗೆ ಆದಷ್ಟು ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ಕೊಡಬೇಕು. ಅದು ಎಲ್ಲ ಪೂರ್ತಿ ಮಾಡುತ್ತೆ ಈ ನಮ್ಮ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಹಾಗೆಯೇ ಲಲಿತಾ ಜ್ಯುವೆಲರ್ಸ್ ಕಾಮತ್ ಟೀ. ಒಂದಂತೂ ಸೂಪ್ ರೆಡಿ ಆಗ್ತಾ ಇದೆ. ಸೊ ರೆಡಿಯಾಗಿ ಹಾಗೆಯೇ ಸ್ವಿಚ್ ಆಫ್ ಮಾಡಿಬಿಟ್ರು, ಅದು ಗ್ಯಾಸ್ ಆಫ್ ಮಾಡಿ ಇಟ್ಟಿದ್ದಾರೆ. ಸೊ ನೋಡೋಣ ಏನೆಲ್ಲ ನೆಕ್ಸ್ಟ್ ಪ್ರೋಸೆಸ್ ಅಂತ ಹೇಳಿ. ಎಸ್ ಶೆಫ್ ಕೀರ್ತನ್, ಸೊ ಆಗ್ಲೇ ಆಫ್ ಮಾಡಿ ಇಟ್ಟಿದ್ದೀರಿ, ಕುದಿ ಬಂದು ಎಲ್ಲ ಆಯ್ತು. ತುಂಬಾ ಹೊತ್ತು ಕುದಿಸೋ ಹೋಗಿಲ್ಲ ಅಲ್ವಾ? ಹೌದು, ಯಾಕಂದ್ರೆ ಅದು ಸ್ಪ್ಲಿಟ್ಸ್ ಆಗುತ್ತೆ, ಕರ್ಡಲ್ ಆಗುತ್ತೆ ಅಂತ. ಸೊ ಇದನ್ನ ನಾವು ಶಿಫ್ಟ್ ಮಾಡುವ. ಇವಾಗ ಪಾಸ್ತಾ ಸ್ಟಾರ್ಟ್ ಮಾಡುವ. ಓಕೆ, ಪಾಸ್ತಾಗೆ ಸ್ವಲ್ಪ ಆಯಿಲ್ ಬೇಕು. ಸೊ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಂತ ಮುಂಚೆನೆ ಆಯಿಲ್ ಹಾಕೊಳ್ಳೋದಾ? ಎಷ್ಟು? ಮೇ ಬಿ 25 ml. 25 ml. 5, 10, 15, 20, 25. ಸೊ ಈಗ ಈ ಪ್ಯಾನ್ ಹಿಂಗೆ ಕವರ್ ಆಗಬೇಕು. ಓಕೆ, ಸೊ ಇವಾಗ ಗ್ಯಾಸ್ ಸೊ ಸ್ವಲ್ಪ ಹೀಟ್ ಆಗಲಿ. ಸೊ ಮಶ್ರೂಮ್ ಸೂಪ್ಗೆ ಈ ಫಂಗೈ ಇದೆ, ಸೊ ಇದನ್ನ ಸಾತೆ ಮಾಡ್ಕೊಳ್ಳೋಣ. ನೋಡಬಹುದಾ ಇದು? ಇದು ಇದೇ ಶೇಪ್ ಅಲ್ಲಿ ಬರುತ್ತಾ ಹೇಗೆ? ಇದೇ ಶೇಪ್ ಅಲ್ಲಿ ಮಲ್ಟಿಪಲ್ ಶೇಪ್ಸ್ ಅಂಡ್ ಸೈಜಸ್ ಅಲ್ಲಿ ಬರ್ತದೆ. ಬಟ್ ನಾವು ಯೂಸ್ ಮಾಡೋದು ಈ ಐಡಿಯಲ್ ಶೇಪ್ ಅಲ್ಲಿ. ಸೊ ಇದು ಗಾರ್ನಿಶ್ಗೆಲ್ಲ ಚೆನ್ನಾಗಿರ್ತದೆ ಅಂತ. ಓಕೆ, ಸೊ ಇದನ್ನ ನಾವು ಲೈಟ್ ಸಾತೆ ಮಾಡ್ಕೊಳ್ಳುವ. ಸೊ ಈ ಒಂದು ಸೂಪ್ಗೆ ಬೇರೆ ಏನು ಅಂದ್ರೆ ಖಾರ ಏನು ಬೇಕು ಅಂತ ಇಲ್ಲ, ಖಾರ ಬ್ಲ್ಯಾಂಡ್ ಆಗಿರುತ್ತಾ ಹೇಗೆ? ಬ್ಲ್ಯಾಂಡ್ ಸೂಪ್ ಅಂತ ಹೇಳಲಿಕ್ಕೆ ಆಗಲ್ಲ, ಡಿಪೆಂಡ್ಸ್ ಆನ್ ಕಸ್ಟಮರ್ ಟು ಕಸ್ಟಮರ್. ಈಗ ರೆಸ್ಟೋರೆಂಟ್ ಹೋಗಿದ್ರೆ ನಿಮಗೆ ಕ್ರೂಯೆಟ್ ಸೆಟ್ ಅಂತ ಇರ್ತಾರೆ ಟೇಬಲ್ ಅಲ್ಲಿ. ಸೊ ಶೆಫ್ಸ್ ಆವಾಗ ಸೀಸನ್ ಮಾಡಲ್ಲ, ಸೊ ಯು ಹ್ಯಾವ್ ಟು ಸೆಲ್ಫ್ ಸೀಸನ್ ಇಟ್. ಸೊ ಆ ಥರ ಆವಾಗ ಮನೆಯಲ್ಲಿ ಮಾಡುವಾಗ ನಾವು ಸೀಸನ್ ಮಾಡಿ ಕೊಡೋದು. ಓಕೆ, ಸೊ ಆಲ್ಮೋಸ್ಟ್ ಸಾತೆ ಆಯಿತು. ಸೊ ನಿಮಗೆ ಒಂದು ನೈಸ್ ಗ್ಲೇಸಿ ಟೆಕ್ಸ್ಚರ್ ಬಂದಿದೆ. ಓಕೆ, ಇವಾಗ ಪಾಸ್ತಾ ಸ್ಟಾರ್ಟ್ ಮಾಡುವ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಆಫ್ ವಿತ್ ಅನಿಯನ್ಸ್. ಸೊ ಮಿನಿಮಲ್ ಅನಿಯನ್ಸ್. ಓಕೆ, and rosemaries. Okay, then granules of garlic. Okay, ಸೊ ಸ್ವಲ್ಪ ಸ್ವಲ್ಪವೇ ಹಾಕಿದ್ರೆ ಸಾಕು. ಸ್ವಲ್ಪ ಸಾಕಿದ್ರೆ ಅದರದ್ದು ಫ್ಲೇವರ್ ಎಕ್ಸ್ಟ್ರಾಕ್ಟ್ ಆಗಿದ್ರೆ ಸಾಕು. ಸೊ ವಿ ಹ್ಯಾವ್ ಟೈಮ್. ಸೊ ಇದನ್ನು ಕುಕ್ ಮಾಡುವ. ಈಗ ಆಲ್ಮೋಸ್ಟ್ ಕುಕ್ ಆಗಿದೆ, ಬರ್ನ್ ಆಗಲಿಕ್ಕೆ ಬಿಡಬಾರ್ದು. ಸೊ ವಿಲ್ ಯೂಸ್ ಅವರ್ ವೆಜಿಟೇಬಲ್ಸ್. ಸ್ವಲ್ಪ ಆಗ ಸಾಟೆ ಮಾಡಿದ್ದು ಬ್ರೊಕೊಲಿ. ಎಸ್, ಸೊ ಇವಾಗ ವೆಜಿಟೇಬಲ್ಸ್ ಯೂಸ್ ಆಯಿತು. ಸೊ ಈ ಸ್ಟೇಜ್ಗೆ ನಮ್ಮದು ಅನ್ಕುಕ್ಡ್ ಸಾಸೇಜನ್ನು ಹಾಕಿ ಕುಕ್ ಮಾಡುವ. ಸೊ ನೀವು ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಪಿಂಕ್, ಗ್ರೀನ್, ರೆಡ್, ಯೆಲ್ಲೋ. ಸೊ ಇದಕ್ಕೆ ಪರ್ಟಿಕ್ಯುಲರ್ ಯಾವ ಸಾಸೇಜ್ ಇದು ಕೊಲಂಬಿಯಾ ಇಂದ ಇಂಪೋರ್ಟ್ ಮಾಡಬೇಕು ಈ ಸಾಸೇಜನ್ನು. ಆಲ್ಮೋಸ್ಟ್ ಹೈ ಎಂಡ್ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗ್ತದೆ ನಿಮಗೆ ಕೊಲಂಬಿಯನ್ ಸಾಸೇಜ್. ಇಷ್ಟಿಷ್ಟು ಸೈಜಲ್ಲಿ ಬರ್ತದೆ. ಸೊ ಅದು ಯೂಸ್ ಮಾಡಿ ತುಂಬ ಟೆಂಡರ್ ಆಗಿ ಇರ್ತದೆ. ಸೊ ಅದು ಕುಕ್ ಆಗ್ತಾ ಇದೆ. ನಾವು ವಿಸ್ಕ್ ತಗೊಂಡು ಇದನ್ನು ಒಂದು ರೌಂಡ್ ಇದು ಮಾಡುವ. ಓಕೆ, ಈಗ ವಿಸ್ಕಲ್ಲಿ ನಾವು ಒಂದು ರೌಂಡ್ ಇದನ್ನು ಮಿಕ್ಸ್ ಮಾಡಬೇಕು. ಸೊ ಈ ಸಾಸ್ ಇದಂತೂ ಒಳ್ಳೆ ಟಿಪ್ ಆ್ಯಕ್ಚುಲಿ. ನಾನು ಯೂಶ್ವಲಿ ಸಾಸೇಜ್ ಇದು ಪಾಸ್ತಾ ಮನೇಲಿ ಟ್ರೈ ಮಾಡ್ತೀನಿ. ಮಾಡುವಾಗ ಯಾವಾಗಲೂ ಡ್ರೈ ಆಗಿಬಿಡುತ್ತೆ ಆಮೇಲೆ. ಹೌದು, ಸೊ ಇದು ಒಳ್ಳೆ ಐಡಿಯಾ.
ಇವಾಗ ಸಾಸ್ ಜೊತೆ ಆ ಚಿಕನ್ ಫ್ಲೇವರ್, ಸಾಸೇಜ್ ಫ್ಲೇವರ್, ವೆಜಿಟೇಬಲ್ಸ್ ಫ್ಲೇವರ್ಸ್ ಎಲ್ಲ ಕುಕ್ ಆಗುತ್ತೆ. ಸೊ ಲೆಟ್ ಇಟ್ ರೆಡ್ಯೂಸ್ ಫಾರ್ 5 minutes. ಆಮೇಲೆ ನಾವು ಪಾಸ್ತಾ ಹಾಕುವ. ಸೊ ಇದಕ್ಕೆ ನಾವು ಲೈಟ್ ಸಾಲ್ಟ್ ಸೀಸನ್ ಕೊಡುವ. ಸೊ ಲೈಟ್ ಸಾಲ್ಟ್ 2 to 3 grams. ಸೊ ಇವಾಗ ಪಾಸ್ತಾ ರೆಡ್ಯೂಸ್ ಆಗ್ತಾ ಇದೆ ಸಾಸ್. ಸ್ವಲ್ಪ ಗಟ್ಟಿ ಆದ್ರೆ ಆಯ್ತಲ್ಲ. ಆಯಿತು. ಸೊ this is the right time to add pastas. Okay. ಸೊ ಯೂಶ್ವಲಿ ನಾವೆಲ್ಲ ಮನೇಲಿ ಮಾಡುವಾಗ ಅದನ್ನ ನೀರಿಗೂ ಹಾಕೊಳ್ತೀವಿ. ಸೊ ಈ ತರ ಡ್ರೈನ್ ಮಾಡಿದ್ಮೇಲೆ ಮತ್ತೆ ಪುನಃ ಮೇಲೆಯಿಂದ ಸ್ವಲ್ಪ ಆಯಿಲ್ ಹಾಕಿ, ಅದು ಯಾಕೆಂತ ಹೇಳಿದ್ರೆ ಸ್ಟಿಕ್ ಆಗಬಾರ್ದು ಅಂತ ಹೇಳಿ. ಬಟ್ ನೀವೇನು ಆ ತರ ಹಾಕ್ಲಿಲ್ಲ, ಆದ್ರೂ ಕೂಡ ಅದು ಸ್ಟಿಕ್ ಆಗಿಲ್ಲ. ಯಾಕೆಂದ್ರೆ ಇದು ಆರ್ಗ್ಯಾನಿಕ್ ಪಾಸ್ತಾ, ಗ್ಲೂಟೆನ್ ಫ್ರೀ ಪಾಸ್ತಾ. ಸೊ ನಿಮಗೆ ಆ ಸ್ಟಿಕ್ಕಿನೆಸ್ ಲೇಯರ್ ಬರ್ಲಿಕ್ಕೆ ಅದು ಬಿಡಲ್ಲ. ಸೊ ದೇರ್ ಇಸ್ ನೋ ಪ್ರೋಟೀನ್ ಕಂಟೆಂಟ್ ಇನ್ ದಿಸ್. ಓಕೆ ಓಕೆ ಓಕೆ. ಸೊ ಇದಕ್ಕೆ ಲೈಟ್ ಬಟರ್ ಆ್ಯಡ್ ಮಾಡುವ ಟೆಕ್ಸ್ಚರ್ ಕೊಡಲಿಕ್ಕೆ. and little milk. ಸೊ ಇವಾಗ ಸೂಪ್ ಆನ್ ಮಾಡುವ, ಅದು ಸಹ ಫಿನಿಶ್ ಮಾಡ್ಬೋದು. ಸೊ ಅದು ಕೂಡ ಈ ಒಂದು ಥಿಕ್ನೆಸ್ಗೆ ಬಂದಿದೆ ಅಲ್ಲ. ಸೊ ಸೂಪ್ಗೆ ಸ್ವಲ್ಪ ಕ್ರೀಮ್ ಆ್ಯಡ್ ಮಾಡ್ಬೋದು ರಿಚ್ನೆಸ್ ಕೊಡಲಿಕ್ಕೆ. ಸೊ ಕ್ರೀಮ್ ಆ್ಯಡ್ ಮಾಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡುವ. ಸೊ ದಿಸ್ ಇಸ್ ವೈಟ್ ಪೆಪ್ಪರ್ ಪೌಡರ್. ವೈಟ್ ಪೆಪ್ಪರ್ ಪೌಡರ್ ಯೂಸ್ ಮಾಡಿದರೆ ನಿಮ್ಮದು ಸೂಪ್ ಕಲರ್ ರಿಟೈನ್ ಆಗ್ತದೆ. ಓಕೆ. ಸೊ ಪಾಸ್ತಾ ಇಸ್ ಆಲ್ಮೋಸ್ಟ್ ಕುಕ್ಡ್. ಸೂಪ್ ಇಸ್ ಆಲ್ಸೋ ರೆಡ್ಯೂಸಿಂಗ್. ಇವಾಗ ಟೇಸ್ಟ್ ಮಾಡುವ. ಸೊ ಇದು ಆಯಿತು, ಅದು ರೆಡಿ ಎಲ್ಲ ಆಲ್ಮೋಸ್ಟ್ ರೆಡಿ. ಓಕೆ. ಸೊ ಡೈರೆಕ್ಟ್ ಇನ್ ಪ್ಲೇಟಿಂಗಾ? ಪ್ಲೇಟಿಂಗ್ ಮಾಡುವ ಈಗ. ಸೊ ಇದನ್ನು ಆಫ್ ಮಾಡುವ. ಆಲ್ಮೋಸ್ಟ್ ನಿಮ್ಮದು ಕನ್ಸಿಸ್ಟೆನ್ಸಿ ಬಂದಿದೆ. ಸ್ವಲ್ಪ ಲಿಕ್ವಿಡಿಟಿಗೆ ಮಿಲ್ಕ್ ಆ್ಯಡ್ ಮಾಡುವ. ಸೊ ರೆಡಿನಾ? ಸೊ ವಿಲ್ ಪ್ಲೇಟ್ ಇಟ್. ಎಸ್. ಇದು ಏನೆಲ್ಲ ಗಾರ್ನಿಷ್ ಮಾಡ್ತಾ ಇದ್ದೀರಿ? ಸೊ ನಾವು ಸ್ಪೆಷಲ್ ರೆಡ್ ಬೇಸಿಲ್ ಲೀವ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಅದನ್ನು ಇಂಪೋರ್ಟ್ ಮಾಡಬೇಕು ಈ ಬೇಸಿಲ್ ಲೀವ್ಸನ್ನು. ಸೊ ನಮ್ಮದು ಪಾಸ್ತಾ ರೆಡಿಯಾಗಿದೆ. ಸ್ವಲ್ಪ ಸಾಸ್ ಹಾಕುವ ಅದರ ಮೇಲೆ. ಸೊ ಇವಾಗ ಸೂಪ್ ಪ್ಲೇಟಿಂಗ್ ಮಾಡುವ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಸೂಪ್. ಯಾವಾಗಲೂ ಬಿಸಿ ಬಿಸಿ ಸರ್ವ್ ಮಾಡಬೇಕು. ಈ ಟೆಂಪ್ರೇಚರ್ ಇರಬೇಕು. ಸೊ ಕಸ್ಟಮರ್ಸ್ ವಿಲ್ ಎಂಜಾಯ್ ದೇರ್ ಸೂಪ್ ಬಿಫೋರ್ ಮೀಲ್. ಸೊ ಸೂಪ್ ಯಾವಾಗಲೂ ಬಿಸಿ ಇದ್ರೇ ಚೆನ್ನ. ಸೊ ಇವಾಗ ಈ ಮಶ್ರೂಮ್ಸನ್ನು ಪ್ಲೇಸ್ ಮಾಡಬೇಕು ನಾವು. ಮಶ್ರೂಮ್ ಪ್ಲೇಸ್ ಆಗಿದೆ. ಸೊ ದೀಸ್ ಆರ್ ಎಡಿಬಲ್ ಫ್ಲವರ್ಸ್ ಅಂತ ಹೇಳಿ. ಸೊ ದೀಸ್ ಆರ್ ಆಲ್ಸೋ ಹೈಲಿ ನ್ಯೂಟ್ರಿಷಿಯಸ್. ಸೊ ತಕ್ಷಣಕ್ಕೆ ಏನೂ ಇಲ್ಲ ಅಂದರೆ ಹಾಗೆ ಮಾಡ್ಕೊಳ್ಬಹುದು ಅನ್ಕೊಡ್ತೀನಿ. ಇದು ಟೇಸ್ಟಿಯಾಗಿ ಸಹ ಇರ್ತದೆ ನಿಮಗೆ. ಸ್ವಲ್ಪ ಡ್ರಿಸಲ್ ಮಾಡುವ ಆಯಿಲನ್ನು. ಸೊ ನಮ್ಮದು ಸೂಪ್ ಮತ್ತು ಕೊಲಂಬಿಯನ್ ಪಾಸ್ತಾ, ಸಾಸೇಜ್ ಪಾಸ್ತಾ ರೆಡಿಯಾಗಿದೆ. ಸೊ ನೀವೀಗ ಟ್ರೈ ಮಾಡಬೇಕು ಇದನ್ನು. ಶ್ಯೂರ್. ಥ್ಯಾಂಕ್ ಯು ಸೋ ಮಚ್. ಸೊ ಪ್ಲೇಟಿಂಗ್ ನೋಡ್ತಾ ಇದ್ರೇ ಅಷ್ಟು ಖುಷಿ ಅನಿಸ್ತಾ ಇದೆ. ಸೊ ಇದು ರಸ್ಟಿಕ್ ಪ್ಲೇಟಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ವೆರಿ ನೈಸ್. ಕ್ರೀಮ್ ಆಫ್ ಫಂಗೈ ಹಾಗೂ ಕೊಲಂಬಿಯನ್ ಪಾಸ್ತಾ ಎರಡು ಕೂಡ ರೆಡಿಯಾಗಿದೆ. ಸೊ ಫಸ್ಟ್ ಸೂಪ್ ಹಾಗೆ ಸವಿತಾ ಈ ಕಡೆ ಪಾಸ್ತಾವನ್ನು ಕೂಡ ಸವಿಯೋಣ.
ಸೊ ಅದಕ್ಕೂ ಮೊದಲು ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕ್ರೆಮ್ ದಿ ಫಂಗೈ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ವೈಲ್ಡ್ ಮಶ್ರೂಮನ್ನು ಸ್ವಲ್ಪ ಹುರಿದು ಒಣ ಬೆಳ್ಳುಳ್ಳಿ ಪುಡಿ ಹಾಕಿ ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ 1/4 ಚಮಚದಷ್ಟು ಈರುಳ್ಳಿ ಪುಡಿ, ಸ್ವಲ್ಪ ಬೆಣ್ಣೆ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಕ್ರೀಮ್ ಹಾಗೂ ಹಾಲು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಬಿಳಿ ಈರುಳ್ಳಿಯನ್ನು ಹುರಿದು ರುಬ್ಬಿದ ಮಶ್ರೂಮ್ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಸ್ವಲ್ಪ ಕ್ರೀಮ್, ಬಿಳಿ ಮೆಣಸು ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿ ಮಶ್ರೂಮ್ ಸೂಪ್ ಅಥವಾ ಕ್ರೀಮ್ ಆಫ್ ಫಂಗೈ ರೆಡಿ. ಬೆಶಮೆಲ್ ಪಾಸ್ತಾ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ನೀರನ್ನು ಉಪ್ಪು ಹಾಗೂ ಎಣ್ಣೆ ಹಾಕಿ ಬಿಸಿ ಮಾಡಿ ಪಾಸ್ತಾವನ್ನು 3/4 ಭಾಗ ಬೇಯಿಸಿ ಸೋಸಿಕೊಳ್ಳಿ. ನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಬೆಣ್ಣೆಯನ್ನು ಬಿಸಿ ಮಾಡಿಕೊಂಡು ಬ್ರೊಕೊಲಿ, ಕ್ಯಾಪ್ಸಿಕಮ್ ಅನ್ನು ಒಂದಾದ ಮೇಲೊಂದು ಹಾಕಿ ಹುರಿದಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ಬೆಣ್ಣೆಯನ್ನು ಬಿಸಿ ಮಾಡಿ ಮೈದಾ ಹಿಟ್ಟು, ಥೈಮ್, ಪಾಸ್ತಾ ಸೀಸನಿಂಗ್ ಹಾಗೂ ಬಿಳಿ ಮೆಣಸು ಪುಡಿ ಮಿಶ್ರಣವನ್ನು ಸೇರಿಸಿ ತಿರುವುತ್ತಾ ಸ್ವಲ್ಪ ಹಾಲು ಸೇರಿಸಿ ಸಾಸ್ ತಯಾರಿಸಿ. ತಯಾರಿಸಿದ ಸಾಸ್ನ ಮೇಲೆ ಸ್ವಲ್ಪ ಎಣ್ಣೆ ಚಿಮುಕಿಸಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಮಶ್ರೂಮನ್ನು ಹುರಿದಿಟ್ಟುಕೊಳ್ಳಿ. ಬಳಿಕ ಸ್ವಲ್ಪ ಹೆಚ್ಚಿದ ಈರುಳ್ಳಿ, ರೋಸ್ಮೆರಿ, ಬೆಳ್ಳುಳ್ಳಿ ಪುಡಿ, ಥೈಮ್, ಹುರಿದಿಟ್ಟ ಬ್ರೊಕೊಲಿ, ಕ್ಯಾಪ್ಸಿಕಮ್, ಕೊಲಂಬಿಯನ್ ಸಾಸೇಜ್ ಹಾಕಿ ಹುರಿಯಿರಿ. ಆ ಬಳಿಕ ತಯಾರಿಸಿದ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಪಾಸ್ತಾ, ಬೆಣ್ಣೆ, ಸ್ವಲ್ಪ ಹಾಲು ಹಾಕಿ ತಿರುವುತ್ತಾ ಬೇಯಿಸಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಬೆಶಮೆಲ್ ಪಾಸ್ತಾ ಸವಿಯಲು ಸಿದ್ಧ. ಎಸ್ ಶೆಫ್, ಸೊ ಈಗ ಟೇಸ್ಟ್ ನೋಡೇ ಬಿಡೋಣ. ಟೇಸ್ಟ್ ನೋಡೇ ಬಿಡುವ. ಇದು ಪ್ಲೇಟಿಂಗ್ ನಿಮಗೆ ಹೆಂಗೆ ಅನಿಸ್ತಾ ಇದೆ ಇವಾಗ? ಪ್ಲೇಟಿಂಗ್ ನೋಡ್ತಾ ಇರುವಾಗ ಅದೇ ಆವಾಗಲೇ ಹೇಳಿದೆ, ಸೊ ವೆರಿ ಅಪೀಲಿಂಗ್. ನೋಡ್ತಾ ಇರುವಾಗಲೇ ತಿನ್ಬೇಡ ಅನ್ಸುತ್ತೆ. ಸೊ ಟ್ರೈ ಮಾಡಿ ಇವಾಗ. ಯಾ ಶ್ಯೂರ್. ಬಟ್ ನನಗೆ ಫಸ್ಟ್ ಆ ಫ್ಲಾರ್ ಇದೆಲ್ಲ ಎಡಿಬಲ್ ಫ್ಲಾರ್, ಅದು ಟೇಸ್ಟ್ ನೋಡ್ಬೇಕು. ಯಾಕೆಂತ ಹೇಳಿದ್ರೆ ನಾ ಯೂಶ್ವಲಿ ಅನ್ಕೊಳ್ತಾ ಇದ್ದೆ ಹಾಕ್ತಾರೆ, ಟೇಸ್ಟ್ ಹೇಗಿರುತ್ತೆ ಏನೋ ಅಂತ. ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇಟ್ ವಿಲ್ ಬಿ ಎಕನಾಮಿಕಲ್ ಟೇಸ್ಟ್. ನಿಮಗೆ ಬ್ಯಾಲೆನ್ಸ್ ಟೇಸ್ಟ್ ಕೊಡ್ತದೆ ಆ ಸೂಪಿಗೆ ಮತ್ತು ಪಾಸ್ತಾಗೆ. ಸೊ ನಿಮಗೆ ಬಿಟರ್ನೆಸ್, ಸ್ವೀಟ್ನೆಸ್ ಎಲ್ಲ ಇರ್ತದೆ. ಹೂ ಕೂಡ ತಿನ್ಬೋದು ಅಂತ ಗೊತ್ತಾಯ್ತು. ಯಾ ಶೆಫ್. ಲಾಸ್ಟಲ್ಲಿ ಆ ಬಿಟರ್ನೆಸ್ ಸಿಗ್ತದೆ ಅಲ್ಲ. ಇವಾಗ ನೋಡಿ ಈ ಸೂಪ್ ನಿಮಗೆ ಟೇಸ್ಟ್ ಮಾಡುವಾಗ ವೆರಿ ಕ್ರೀಮಿ ಆಗಿರ್ತದೆ. ಆ ಮಶ್ರೂಮ್ದು ಗ್ರೈನ್ ಟೆಕ್ಸ್ಚರ್ ಬರ್ತದೆ. ಮಶ್ರೂಮ್ ಸೂಪ್ ಚಂಕ್ಸ್ ಸಿಗ್ತಾ ಇದೆ. ಸೊ ದಟ್ ವಿಲ್ ಟಿಕಲ್ ಯುವರ್ ಟಂಗ್. ಸೊ ಆವಾಗ ಎಂಜಾಯ್ ಮಾಡ್ತೀರಾ ಸೂಪ್ ಅನ್ನ. ಸೊ ಅದನ್ನ ನಿಧಾನವಾಗಿ ಸವಿತಾ ಇರಬೇಕು, ಮಾತಾಡಬೇಡಿ, ಸೈಲೆನ್ಸ್. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಸಮ್ ಟೇಸ್ಟ್. ಸೊ ನಾನು ಇದುವರೆಗೂ ಮಶ್ರೂಮ್ ಸೂಪ್ ಆಗಿದೆ ನಾನು ಸಬ್ದಿಲ್ಲ. ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ. ಯಾ ಶೆಫ್. ಸೊ ಬ್ರೊಕೊಲಿ ವಿತ್ ಪಾಸ್ತಾ. ಮಾಮ ಮಿಯಾ. ಲೈಟ್ ಟ್ಯಾಂಗಿ. ಹಾಗೆಯೇ ಆ ಒಂದು ನಮ್ಮ ಚಾರ್ಕೋಲ್ ಫ್ಲೇವರ್ ನಿಮಗೆ ಪ್ರೊಡ್ಯೂಸ್ ಆಗಿದ್ದು ಸಾಸೇಜ್ ಇಂದ. ಸೊ ಸಾಸೇಜ್ ನಾವು ಮಾಡಿದೇವಲ್ಲ, ಸೊ ಆ ಚಾರ್ಕೋಲ್ ಫ್ಲೇವರ್ ನಿಮಗೆ ಎಕ್ಸ್ಟ್ರಾಕ್ಟ್ ಆಗಿದೆ. ಸೊ ಅದಿಲ್ಲದೆ ನಿಮಗೆ ತುಳಸಿ ಫ್ಲೇವರ್ ಸಹ ಬರ್ತದೆ. ದಟ್ ಇಸ್ ಕಾಲ್ಡ್ ರೆಡ್ ಬೇಸಲ್. ರೆಡ್ ಬೇಸಲ್ ಇಂದ. ಓಕೆ, ಎಕ್ಸಾಕ್ಟ್ಲಿ. ನನಗೆ ಒಂದೇ ಸರಿ ಎಲ್ಲೂ ಏನೂ ಇದಾಗಿಲ್ಲ, ಏನು ಹಾಳಾಗಿಲ್ಲ. ಚಾರ್ಕೋಲ್ ಇದು ಟೇಸ್ಟ್ ಹೇಗೆ ಬರ್ತಾ ಇದೆ? ಸೊ ದಟ್ ಇಸ್ ಫ್ರಮ್ ಸಾಸೇಜ್. ದಟ್ಸ್ ವೈ ವಿ ಬ್ರಿಂಗ್ ಕೊಲಂಬಿಯನ್ ಸಾಸೇಜ್ ಅಂತ. ಸೊ ಕೊಲಂಬಿಯನ್ ಸಾಸೇಜ್ ಅಲ್ಲಿ ನಿಮಗೆ ಈ ತರ ಟೇಸ್ಟ್ ವೇರಿಯೇಷನ್ ಬರ್ತದೆ. ಆಸಮ್ ಟೇಸ್ಟ್, ಸೂಪರ್. ಸೊ ಅದು ಟೇಸ್ಟ್ ನೋಡ್ತಾ ಇರುವಾಗ ಎಷ್ಟೆಲ್ಲ ಪ್ರೋಸೆಸ್ ಇದೆ ಅಂತ, ಬಟ್ ಆ ಸಾಸೇಜಿಂದ ಈ ಒಂದು ಟೇಸ್ಟ್ ಬರ್ತಾ ಇದೆ. ಆಸಮ್. ತುಂಬ ಚೆನ್ನಾಗಿದೆ. ವೆರಿ ನೈಸ್ ಶೆಫ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ನಮಗೆ ಹೇಳ್ಕೊಟ್ಟಿದ್ರಿ. ಆ್ಯಂಡ್ ಆ ಒಂದು ಚಿಕ್ಕ ಚಿಕ್ಕ ಟಿಪ್ಸ್. ಆ್ಯಕ್ಚುಲಿ ನಾವು ಹಾಗೇ ಅಡುಗೆ ಮಾಡ್ಕೊಂಡು ಹೋಗ್ತೀವಿ, ಬಟ್ ಕಲ್ತಿದ್ದು ಪರಿಣತಿ ಹೇಗೆ ಅಂತ ಹೇಳಿದ್ರೆ ಆ ಚಿಕ್ಕ ಟಿಪ್ಸಲ್ಲಿ ಗೊತ್ತಾಗುತ್ತೆ ಅಲ್ವಾ? ಕರೆಕ್ಟ್. ನನಗಂತೂ ತುಂಬ ಹಿಡಿಸ್ತು 2 ಡಿಶ್ ಕೂಡ.
ಸೊ ಹಾಗೆ ಸವಿತಾ ಇದ್ರೆ ಇನ್ನಷ್ಟು ತಿನ್ನಬೇಕು ಅನಿಸ್ತಾ ಇದೆ. ಸೊ ಈಗಂತೂ ಊಟದ ಟೈಮ್ ಕೂಡ, ಹೊಟ್ಟೆ ಬೇರೆ ಚುರು ಚುರು ಅಂತ ಇದೆ. ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಮಾಡಿಕೊಟ್ಟಿದ್ದೀರಿ. ಸೊ ಪ್ರೋಗ್ರಾಮ್ ಮುಗಿಸೋದು ಹೋಗಿ ಹಾಗೆ ಗ್ರಾಬ್ ಆನ್. ಹಾಂ, ಸೂಪರ್. ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಟ್ಟಿದ್ದೀರಿ. ಅದಕ್ಕೂ ಹೆಚ್ಚಾಗಿ ಒಂದೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಇದೆಲ್ಲ ತುಂಬ ಯೂಸ್ಫುಲ್ ಟಿಪ್ಸ್, ತುಂಬ ಇಷ್ಟ ಅನಿಸ್ತು. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸನ್ ಪ್ರೀಮಿಯಂ ಇವರ ಹೋಲ್ ವೀಟ್ ಚಕ್ಕಿ ಆಟ. ಇದರಿಂದ ಏನಾದರೂ ಮಾಡೋಕ್ಕಾಗುತ್ತಾ ನೋಡಿ? ಖಂಡಿತ ಮಾಡುವ ನೆಕ್ಸ್ಟ್ ಟೈಮ್. ಓಕೆ, ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಯಾವತ್ತೂ ನಾವು ನಮ್ಮ ರೂಟ್ಸನ್ನು ಮರಿಬಾರ್ದು ಹೇಳ್ತಾರೆ. ಸೊ ಇದಂತೂ ಯಾವಾಗಲೂ ನೆನಪಿಸುತ್ತೆ, ಯಾಕೆಂತ ಹೇಳಿದ್ರೆ ಕುಚ್ಚಲಕ್ಕಿ. ಸೊ ಇದನ್ನು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಗಲೇ ಹೇಳಿದೆ, ಅಡುಗೆ ಹಾಗೆ ಮಾಡಿಕೊಂಡ್ರು ಕೂಡ ಅದು ಅಡುಗೆ ಆಗುತ್ತೆ. ಆದರೆ ಅದನ್ನು ಕಲಾತ್ಮಕವಾಗಿ ಮಾಡಿಕೊಂಡ್ರೆ ಒಂದು ಕಲೆ. ಸೂಪರ್ವ್ ಆಗಿತ್ತು. ಅದನ್ನು ತಯಾರಿಸುವ ರೀತಿ ಆಗಿರಲಿ, ಅದನ್ನು ಬಡಿಸುವ ರೀತಿ ಆಗಿರಲಿ, ತುಂಬ ಟೇಸ್ಟಿಯಾಗಿತ್ತು. ತುಂಬ ನೋಡೋದಕ್ಕೂ ಕೂಡ ಕಣ್ಣಿಗೆ ಮುದರ್ ಕೂಡ ನೀಡ್ತಾ ಇತ್ತು. ಸೊ ನಿಮ್ಮ ಕೈಯಲ್ಲೂ ಕೂಡ ಇಂಥ ಒಂದು ಕಲೆ ಇದ್ದೇ ಇರುತ್ತೆ. ಹಾಗಾದರೆ ಆಗ್ತಾಡ, ನಮಗೂ ಕೂಡ ನಿಮ್ಮ ಅಡುಗೆಯನ್ನು ಬಂದು ಉಣಬಡಿಸಿ, ಹಾಗೆಯೇ ಎಲ್ಲರಿಗೂ ಕೂಡ ನಿಮ್ಮ ಒಂದು ಕೈ ಚಳಕ, ಕೈ ರುಚಿಯನ್ನು ಕೂಡ ತೋರಿಸ್ಕೊಳ್ಬೋದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.